ಪ್ರಶ್ನೆ ಮತ್ತೊಮ್ಮೆ ಒಂದು ವೇಳೆ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಿಜೆಪಿಯಿಂದ ಮಣೆ ಹಾಕಿದ್ರೆ ಪುತ್ತಿಲ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ, ಅಥವಾ ಹೊಸ ಮುಖವನ್ನ ಅಲ್ಲಿ ನಿಲ್ಲಿಸಿದ್ರೆ ಪುತ್ತಿಲ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತ ಪ್ರಶ್ನೆ. ಒಟ್ಟಿನಲ್ಲಿ ಅಂದ್ರೆ ಪುತ್ತಿಲ ಅವರ ಪ್ರಥಮ ಆದ್ಯತೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಪ್ರಥಮ ಆದ್ಯತೆ ಇರುವಂತದ್ದು ಬಿಜೆಪಿಯಲ್ಲಿ. ಹಾಗಾದ್ರೆ ಬಿಜೆಪಿಯಲ್ಲಿ ಟಿಕೆಟ್ಸ್ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪುತ್ತಿಲ ಅವರು ಕಾಯ್ತಾ ಇದ್ದಾರೆ. ಬಹುಶಃ ಪ್ರಥಮ ಆದ್ಯತೆ ಅದು. ಒಂದು ವೇಳೆ ಮಿಸ್ ಆಯ್ತು ಅಂತ ಬಂದಾಗ, ಅಲ್ಲೂ ಕೂಡ ಉಲ್ಟಾ ಹೊಡಿತು ಅಂತ ಬಂದ್ರೆ ಉಲ್ಟಾ ಹೊಡೆದ್ರೆ ಎಲ್ಲೋ ಒಂದ್ ಕಡೆ ಪಕ್ಷೇತರಾಗಿ ನಿಲ್ತಾರೆ. ಬಹುಶಃ ಪುತ್ತಿಲ ಅವರು ಉತ್ತರ ಬೇಕಾಗಿದೆ ನನಗೆ. ಖಂಡಿತ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸರ್, ಪುತ್ತಿಲ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ, ಹಾಗಾದ್ರೆ ಬಿಜೆಪಿನ ಸ್ಪರ್ಧೆ ಮಾಡ್ತಾರ ಅಥವಾ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತಾರ ಅನ್ನೋದು ಪ್ರಶ್ನೆ ಮತ್ತೊಮ್ಮೆ. ಒಂದು ವೇಳೆ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಿಜೆಪಿಯಿಂದ ಮಣೆ ಹಾಕಿದ್ರೆ ಪುತ್ತಿಲ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತ ಪ್ರಶ್ನೆ, ಅಥವಾ ಹೊಸ ಮುಖವನ್ನ ಅಲ್ಲಿ ನಿಲ್ಲಿಸಿದ್ರೆ ಪುತ್ತಿಲ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತ ಪ್ರಶ್ನೆ. ಒಟ್ಟಿನಲ್ಲಿ ಜನರು ಗೊಂದಲದಲ್ಲಿದ್ದಾರೆ. ಆ ಕಡೆ ಬಿಜೆಪಿಯನ್ನು ಬಿಡುವಂತಿಲ್ಲ, ಈ ಕಡೆ ಪುತ್ತಿಲರನ್ನು ಕೂಡ ಬಿಡುವಂತಿಲ್ಲ. ಆ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಅಭಿಮಾನಿಗಳಿದ್ದಾರೆ ಹಿಂದುತ್ವದ ಭದ್ರಕೋಟೆಯಲ್ಲಿ. ಸಂದರ್ಭ ಮತ್ತು ಸನ್ನಿವೇಶಕ್ಕೆ ಅನುಗುಣ ಅಲ್ಲ ಸರ್, ಪುತ್ತಿಲ ಅವರ ಉತ್ತರ ಬೇಕಾಗಿದೆ ನನಗೆ. ಖಂಡಿತ. ಆ ಸಂದರ್ಭ ಮತ್ತು ಸನ್ನಿವೇಶಗಳು ಆ ಸಂದರ್ಭದಲ್ಲಿ ನಮ್ಮ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಚುನಾವಣೆಗೆ ಸಾಕಷ್ಟು ಇಲ್ಲ, ಹತ್ರ ಬರ್ತಾ ಇದೆ ಚುನಾವಣೆಗೆ, ಹಾಗಾಗಿ ಪುತ್ತಿಲ ಅವರಲ್ಲಿ ಎಲ್ಲ ಈಗ ಆಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ಸರಿಯಾಗ್ತದೆ ಅನ್ನತಕ್ಕಂಥ ಒಂದಷ್ಟು ತಪ್ಪು ಹೆಜ್ಜೆಗಳು ಕೂಡ ಸರಿಯಾಗ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ನಾನು ಮತ್ತೆ ಹೇಳುವಂಥದ್ದು. ಅಲ್ಲ, ಈಗ ನಳಿನ್ ಕುಮಾರ್ ಅವ್ರು ನಿಲ್ತ್ರೆ ಪುತ್ತಿಲ ಅವರು ನಿಲ್ತಾರಾ? ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಮುಂದಿನ ದಿವಸದಲ್ಲಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಪಕ್ಷ, ಸಂಘಟನೆ, ಸಂಘ ಎಲ್ಲವೂ ಮಾಡ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಆ ಹಿನ್ನೆಲೆಯಲ್ಲಿ ಯಾವುದಿದ್ರೂ ಕೂಡ ಹಿಂದುತ್ವವನ್ನ ಪ್ರತಿಪಾದನೆ ಮಾಡತಕ್ಕಂಥ ಮತ್ತು ನರೇಂದ್ರ ಮೋದಿ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಕಾರ್ಯಕ್ಕೋಸ್ಕರ ಎಲ್ಲ ಈ ಗೊಂದಲಗಳು ಶಾಶ್ವತವಾಗಿ ನಿರ್ಮೂಲನ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಹಿನ್ನೆಲೆಯಲ್ಲಿ ಚುನಾವಣೆಯ ವಿಚಾರವಾಗಿ ನಾನು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಆ ಸಂದರ್ಭಗಳು ಯಾವ ರೀತಿಯಾಗಿ ಕೊಂಡೊಯ್ತದೆ. ಪುತ್ತಿಲರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ಲೋಕಸಭಾ ಚುನಾವಣೆ ಅದರ ಬಗ್ಗೆ ಚರ್ಚೆಗಳು ಈಗಾಗಲೇ ನಡೀತಾ ಇರುವಂತದ್ದು. ಬಹಳಷ್ಟು ನಾನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾರ್ಯಕರ್ತರ ಸಮಾವೇಶಗಳು ನಡೀತಾ ಇದೆ. ಆ ಸಮಾವೇಶಗಳು ಪುತ್ತಿಲರ ಪರವಾಗಿರುವಂತಹ ಸಮಾವೇಶಗಳು, ಪುತ್ತಿಲರವರಿಗೆ ಜೈಕಾರ ಕೂಗುವಂತಹ ಸಮಾವೇಶಗಳು ಮಾತ್ರ ಅಲ್ಲ, ಪುತ್ತಿಲರವರು ಮುಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಸಮಾವೇಶಗಳು. ಆ ನಿಟ್ಟಿನಲ್ಲಿ ಬಹಳಷ್ಟು ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸರ್. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್. ನಿರೀಕ್ಷೆ ಇರುವಂತದ್ದು ಸ್ವಾಭಾವಿಕ. ಒಬ್ಬ ಕಾರ್ಯಕರ್ತನಿಗೆ ಬೆಲೆ ಇಲ್ಲತಕ್ಕಂತಹ ಸನ್ನಿವೇಶ. ಒಬ್ಬ ಕಾರ್ಯಕರ್ತರನ್ನ ನಾಯಕನಾಗಿ ಬಿಂಬಿಸಬೇಕು ಅಂತಕ್ಕಂಥ ಪ್ರಯತ್ನ. ಇವತ್ತು ಆ ರೀತಿಯ ವ್ಯವಸ್ಥೆಯ ಕಾರಣದಿಂದಾಗಲಿ ನಮಗೆ ಪುತ್ತೂರಿನಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಅಭಿಮಾನ ಮತ್ತು ಮತಗಳು ಬಂದವು. ಸರ್, ನಾಟ್ ಓನ್ಲಿ ಪುತ್ತೂರು, ಬಹುಶಃ ತಮ್ಮಿಂದ ಬಹಳಷ್ಟು ಹಿಂದೂ ಮುಖಂಡರೇನಿದ್ದಾರೆ, ಹಿಂದೂ ನಾಯಕರೇನಿದ್ದಾರೆ, ಅವರಿಗೆ ಒಂದು ಧೈರ್ಯ ಬಂದಿದೆ, ಬಹಳಷ್ಟು ಜನರಿಗೆ ಧೈರ್ಯ ಬಂದಿದೆ. ತಮ್ಮ ಗಮನಿಸಿರಬಹುದು ಆ ಒಂದು ವಿಚಾರಗಳಲ್ಲಿ. ಹಾಗಾಗಿ ಆ ಒಂದು ವಿಚಾರಗಳಲ್ಲಿ ಬಹಳಷ್ಟು ಜನರು ಮುಂದೆ ಬಂದಿದ್ದಾರೆ. ಖಂಡಿತ. ಅದು ಸುಮಾರು 10-25 ವರ್ಷಗಳ ನೋವು, ಕಾರ್ಯಕರ್ತರ, ಹಿರಿಯರ ನೋವುಗಳು ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿ ಪ್ರಕಟಗೊಂಡಿರುವಂಥದ್ದು. ಇದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತ ಹೇಳಿ ಅಲ್ಲ, ಇವತ್ತು ನೋಡಿ ಕೊಪ್ಪದಂತ, ಚಿಕ್ಕಮಗಳೂರಿನಂತಹ ಭಾಗಗಳು, ಇವತ್ತು ಮಡಿಕೇರಿ, ಮೈಸೂರು, ಗದಗದಂತ, ಬಾಗಲಕೋಟೆ ಅಂತ ಭಾಗದಲ್ಲಿ ಕೂಡ ನಮಗೆಲ್ಲರಿಗೂ ಬರಬೇಕು, ಅಲ್ಲಿ ಸಮಾವೇಶವನ್ನು ಮಾಡ್ತೇವೆ ಅಂತಕ್ಕಂಥ ಯೋಚನೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಒತ್ತಡಗಳು, ಅವರ ಅಪೇಕ್ಷೆಗಳು ಇದೆ. ಇವೆಲ್ಲವನ್ನ ಕೂಡ ಇಡೀ ರಾಷ್ಟ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ರಾಷ್ಟ್ರದ ಬೆಳವಣಿಗೆಗಳು, ಈ ರಾಷ್ಟ್ರೀಯ ವಿಚಾರಧಾರೆಗಳ ನಡುವೆ ಮತ್ತೆ ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂಥ ಶಕ್ತಿ ಭಾರತಕ್ಕೆ ಬರಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇವತ್ತು ರಾಷ್ಟ್ರಕ್ಕೆ ಗೌರವ ಕೊಡತಕ್ಕಂಥ ಸಾಮಾಜಿಕ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ ಮತ್ತು ಹೊಣೆಗಾರಿಕೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಎಲ್ಲವೂ ಸರಿಯಾಗ್ತದೆ ಮತ್ತು ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಆಗುತ್ತದೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ನಾವು ಮುಂದಿನ ದಿವಸದಲ್ಲಿ ನಮ್ಮ ಕೆಲಸ ಕಾರ್ಯಗಳು. ಆದ್ರೆ ಪುತ್ತಿಲ ಅವರ ಪ್ರಥಮ ಆದ್ಯತೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಪ್ರಥಮ ಆದ್ಯತೆ ಇರುವಂತದ್ದು ಬಿಜೆಪಿಯಲ್ಲಿ. ಹಾಗಾದ್ರೆ ಬಿಜೆಪಿಯಲ್ಲಿ ಟಿಕೆಟ್ಸ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪುತ್ತಿಲ ಅವರು ಕಾಯ್ತಾ ಇದ್ದಾರೆ. ಬಹುಶಃ ಪ್ರಥಮ ಆದ್ಯತೆ ಅದು. ಒಂದು ವೇಳೆ ಮಿಸ್ ಆಯ್ತು ಅಂತ ಬಂದಾಗ, ಅಲ್ಲೂ ಕೂಡ ಉಲ್ಟಾ ಹೊಡಿತು ಅಂತ ಬಂದ್ರೆ ಉಲ್ಟಾ ಹೊಡೆದ್ರೆ ಎಲ್ಲೋ ಒಂದ್ ಕಡೆ ಪಕ್ಷೇತರಾಗಿ ನಿಲ್ತಾರೆ. ಬಹುಶಃ ನಾನು 2-3 ಸಂದರ್ಭಗಳಲ್ಲಿ ಕೂಡ ಅದನ್ನೇ ಉಲ್ಲೇಖವನ್ನು ಮಾಡಿದ್ದೇನೆ. ಚುನಾವಣೆಯ ಬಗ್ಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಅಲ್ಲ, ಬಿಜೆಪಿಯಿಂದ ಆದ್ಯತೆ ಇದೆ, ಪ್ರಥಮ ಆದ್ಯತೆ ಪುತ್ತಿಲ ಅವರು. ನಮ್ಮ ಆದ್ಯತೆ ಇರುವಂತದ್ದು ಕಾರ್ಯಕರ್ತರ ಭಾವನೆಗಳು ಮತ್ತು ಕಾರ್ಯಕರ್ತರ
ಭಾವನೆಗಳು ಮತ್ತು ಹಿರಿಯರ ಯೋಚನೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು Okay. ನಮ್ಮ ಆದ್ಯತೆ ಇದೆ ಹೊರತು ನಾನು ಯಾವತ್ತೂ ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿರಿಯರ ಯೋಚನೆಗಳು ಮತ್ತು ಕಲ್ಪನೆಗಳನ್ನು ಸಾಕಾರಗೊಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಯಿಂದ ನಾವು ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಯೋಚನೆಗಳು ಯಾವುದಿದೆಯಾ, ಓಕೆ, ಕಾರ್ಯಕರ್ತರ ಭಾವನೆಗಳು ಏನಿದೆ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ನಿರ್ವಹಿಸಬೇಕಾಗಿರ್ತಕ್ಕಂಥ ಕೆಲಸ ನಮ್ದಿದೆ. ಓಕೆ.